ನಮ್ಮ ತುಳುನಾಡು ನಮಗೆಲ್ಲರಿಗೂ ತಿಳಿದಿರುವಂತೆ ಅದ್ವಿತೀಯವಾದ, ಸಮೃದ್ಧವಾದ, ಅಭೂತಪೂರ್ವವಾದ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿಕೊಂಡಿರುವ ನೆಲ. ಇಲ್ಲಿನ ಮಣ್ಣಿನ ಮೂಲ ಸಂಸ್ಕೃತಿ, ಆಚರಣೆಗಳು, ಪದ್ಧತಿಗಳೆಲ್ಲವೂ ಕೂಡ ತಿಳಿಯುತ್ತಾ ಹೋದಷ್ಟು ತೆರೆದುಕೊಳ್ಳುತ್ತಾ ಹೋಗುವ ಅದ್ಭುತ ಲೋಕ. ಇಂತಹ ಸಾಂಸ್ಕೃತಿಕ ಲೋಕದ ಬಗ್ಗೆ ಇದೀಗ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಮೂಲ ಸ್ವರೂಪ, ಈಗಿನ ಸ್ವರೂಪದ ಬಗ್ಗೆ ಒಂದಷ್ಟು ಗೊಂದಲಗಳು ಇವೆ. ಯಾವುದು ಸರಿ, ಹೇಗಿದ್ದರೆ ಚೆನ್ನ ಇತ್ಯಾದಿ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಸಾಂಸ್ಕೃತಿಕ ಜಗತ್ತು ಹಿಂದೆ ಹೇಗಿತ್ತು, ಬೆಳೆದು ಬಂದ ಹಾದಿ ಹೇಗೆ ಎನ್ನುವುದನ್ನ ವೀಕ್ಷಕ ಜಗತ್ತಿನ ಮುಂದಿಡುವ ಪ್ರಯತ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ತುಳುನಾಡಿನ ಸಾಂಸ್ಕೃತಿಕ ಲೋಕದ ಮೂಲ ಸ್ವರೂಪ, ಬೆಳೆದು ಬಂದ ಹಾದಿ, ಸಾಗಿ ಬರುವ ಹಾದಿಯಲ್ಲಾದ ಕೆಲವೊಂದಷ್ಟು ಬದಲಾವಣೆಗಳು, ಇವುಗಳನ್ನ ಸಂಶೋಧನೆ, ಅಧ್ಯಯನಾತ್ಮಕವಾಗಿ ಗಮನಿಸುತ್ತಾ ಬಂದಿರುವ ಕರಾವಳಿಯ ಪ್ರಸಿದ್ಧ ಅಧ್ಯಯನಕಾರರು, ಚಿಂತಕರ ಪೈಕಿ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ಕೂಡ ಒಬ್ರು. ತಮ್ಮ ಸಂಶೋಧನಾ ಕಾರ್ಯಚಟುವಟಿಕೆ ಮತ್ತು ಬರಹಗಳ ಮೂಲಕ ಕಳೆದ 4 ದಶಕಗಳಿಂದ ತುಳುನಾಡಿನ ಮೌಖಿಕ, ಭೌತಿಕ ಅಭಿವ್ಯಕ್ತಿಗಳನ್ನ ಪರಿಚಯಿಸುತ್ತಾ ಬಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೂಡೂರಿನವರಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ವಿಟ್ಲದಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ, ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮದರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡವರು. 1988ರಲ್ಲಿ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವೃತ್ತಿ ಜೀವನ ಆರಂಭಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ 28 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಗೌಡರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 2009ರಿಂದ 12ರವರೆಗೆ ಕುಲಸಚಿವರಾಗಿ ಕರ್ನಾಟಕ ಜಾನಪದ ವಿವಿಯ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ಶ್ರೀ ಡಿ.ಎಂ. ತುಳುಪೀಠ, ಕನಕದಾಸ ಅಧ್ಯಯನ ಪೀಠ, ಯಕ್ಷಗಾನ ಅಧ್ಯಯನ ಕೇಂದ್ರ ಇವುಗಳ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 17 ಪುಸ್ತಕಗಳು ಮತ್ತು 75ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ತುಳು ಸಾಹಿತ್ಯ ಸಂಶೋಧನೆ, ಯಕ್ಷಗಾನ ಅಭಿನಂದನಾ ಸಂಪುಟಗಳು, ಪಠ್ಯಪುಸ್ತಕಗಳು, ಪ್ರಚಾರೋಪನ್ಯಾಸ ಮಾಲಿಕೆ ಸೇರಿದಂತೆ 75 ಕೃತಿಗಳನ್ನು ಸಂಪಾದಿಸಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಫಿನ್ಲ್ಯಾಂಡ್ನ ತುರ್ಕು ವಿಶ್ವವಿದ್ಯಾನಿಲಯ, ಜಪಾನ್ನ ವಸೆದಾ ವಿಶ್ವವಿದ್ಯಾನಿಲಯ, ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಮತ್ತು ಜೂಲಿಯಾಸ್ ಮ್ಯಾಕ್ಸ್ ಮಿಲಿಯನ್ ವಿಶ್ವವಿದ್ಯಾನಿಲಯ, ಫೂಲ್ಸ್ಬರ್ಗ್ ಇವುಗಳಲ್ಲಿ ಶೈಕ್ಷಣಿಕ ವಿನಿಮಯ ಯೋಜನೆ, ಪೋಸ್ಟ್ ಡಾಕ್ಟರಲ್ ಫೆಲೋ ಮತ್ತು ಹಿರಿಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಭೂತಾರಾಧನೆ, ಕೆಲವು ಅಧ್ಯಯನಗಳು, ಜಾಲಾಟ, ಭೂತಾರಾಧನೆ, ಜಾನಪದೀಯ ಅಧ್ಯಯನ, ಸಂಸ್ಕೃತಿ ಸಿರಿ, ಹಿರಿಯ ಕವಿ ಆಗೌ ಕಿನಿಗೋಳಿ, ದಿ ಮಾಸ್ಕ್ ಅಂಡ್ ದಿ ಮೆಸೇಜ್, ತುಳು ಮಾನ್ಯ, ಕರಾವಳಿ ಕಥನಗಳು ಇವು ಪ್ರಮುಖವಾದ ಅಧ್ಯಯನ ಕೃತಿಗಳು. ಕಿತ್ತಳೆ ಹಣ್ಣಲ್ಲ ಕನ್ನಡ ಕವನ ಸಂಕಲನ, ಕೆಲೆಪು ಪೆರಡೆ, ಕೆಲೆಪು ತುಳು ಕವನ ಸಂಕಲನ, ಬೇಲಿಯೊಳಗಿನ ಬೆಳೆ ಪ್ರಬಂಧ ಸಂಕಲನ, ಲ್ಯಾಡಲಿನ್ನೆ ಗೋಲ್ಡನ್ ಬೌಲ್, ಮಿತ್ತಬೈಲ್ ಯಮುನಕ್ಕ, ದಿ ರೈನ್ ಬಾಯ್, ವೆನ್ ಮೂನ್ಲೈಟ್ ಈಸ್ ವೆರಿ ಹಾಟ್, ಟೇಲ್ ಆಫ್ ನಾರಾಯಣ, ದಿ ಇಂಪೋಸ್ಟರ್, ಸತಿ ಕಮಲೆ, ಹಾರ್ಟ್ ಬೀಟ್ಸ್ ಇವೆಲ್ಲವೂ ಕೂಡ ಪ್ರೊಫೆಸರ್ ಬಿ ಸುರೇಂದ್ರ ರಾವ್ ಅವರ ಜೊತೆಯಲ್ಲಿ ತುಳುವಿನಿಂದ ಇಂಗ್ಲಿಷ್ಗೆ ಅನುವಾದಿಸಿದ ಗ್ರಂಥಗಳು. ದ ಸಿರಿ ಎಪಿಕ್ ಆಸ್ ಬೈ ಗೋಪಾಲ ನಾಯ್ಕ್ ಅಂದರೆ ತುಳುವಿನ ಜಾನಪದ ಮಹಾಕಾವ್ಯದ ಸಂಗ್ರಹ ಮತ್ತು ಸಂಪಾದನೆ ಹಾಗೂ ಪ್ರಕಟಣಾ ತಂಡದ ಸದಸ್ಯರಾಗಿ ಕೆಲಸವನ್ನ ಮಾಡಿ ದ ರಿಟ್ರೀವ್ಡ್ ಎಕ್ರೆ ನೇಚರ್ ಆ್ಯಂಡ್ ಕಲ್ಚರ್ ಇನ್ ದ ವರ್ಲ್ಡ್ ಆಫ್ ತುಳುವ, ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು, ಕರಾವಳಿಯ ಪ್ರಬಂಧಗಳು, ಸೇರಿಗೆ, ಗೌಡ ಜನಾಂಗದ ಇತಿಹಾಸ ಮತ್ತು ಸಂಸ್ಕೃತಿ, ಪನಿಯಾರ, ನುಡಿ ಹೊಸಗೆ, ಅನನ್ಯ, ಆಯನ, ಯಕ್ಷಗಾನ ಪ್ರಸಂಗ ಸಂಚಯ ಇವು ಪ್ರಮುಖವಾದ ಸಂಪಾದಿತ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿ, ಶಿವರಾಮ ಕಾರಂತ ಪುರಸ್ಕಾರ, ಸಂದೇಶ ಪ್ರಶಸ್ತಿ, ಕೂಶಿ ಪ್ರಶಸ್ತಿ, ಬನ್ನಂಚೆ ಬಾಬು ಅಮೀನ್ ಜಾನಪದ ಪ್ರಶಸ್ತಿ, ಆರ್ಯಭಟ ಸಾಹಿತ್ಯ ಶಿಕ್ಷಣ ಪ್ರಶಸ್ತಿ ಇವರಿಗೆ ಸಂದಾಯವಾಗಿದೆ. ಜಾನಪದ ಮತ್ತು ಯಕ್ಷಗಾನ ಕಲಾವಿದರ ಕ್ಷೇಮಾಭ್ಯುದಯ, ಕರಾವಳಿ ಭಾಗದ ಕಲೆಗಳು ಮತ್ತು ಭೌತಿಕ ಸಂಸ್ಕೃತಿಯ ಸಂರಕ್ಷಣೆಗಾಗಿ ದುಡಿತಾ ಇರುವ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ತುಳು ಸಾಹಿತ್ಯ ಮತ್ತು ಜಾನಪದದ ಅಧ್ಯಯನವನ್ನ ಗಂಭೀರವಾಗಿ ನಡೆಸಿ ಜಾಗತಿಕ ಮನ್ನಣೆ ಸಿಗುವಂತೆ ಮಾಡಿದವರಲ್ಲಿ ಒಬ್ಬರು.
ನಮ್ಮ ನಾಡಿನ ಜನಪ್ರಿಯ ಸುದ್ದಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ಶುಭಾಶಯಗಳನ್ನು ನಾನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಒಂದು ಮುಖ್ಯ ವಿಷಯದ ಬಗ್ಗೆ ನನ್ನ ಕೆಲವು ಆಲೋಚನೆಗಳನ್ನು, ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ನನ್ನನ್ನು ಕೇಳಿಕೊಂಡ ಪ್ರಕಾರ ನಾನಿವತ್ತು ನಿಮ್ಮ ಮುಂದೆ ಇದ್ದೇನೆ. ತುಳುನಾಡಿನ ಭೂತಾರಾಧನೆಯ ಬಗ್ಗೆ, ಭೂತಗಳ ಬಗ್ಗೆ ಬಹಳ ಚರ್ಚೆಯಾಗುತ್ತಿರುವ ಕಾಲಘಟ್ಟ ಇದು. ಅನೇಕರು ಭೂತಗಳ ಬಗ್ಗೆ ಅಥವಾ ದೈವಗಳ ಬಗ್ಗೆ, ಅವುಗಳ ಉಗಮದ ಬಗ್ಗೆ, ಅವುಗಳ ಪ್ರಾರ್ಥನೆಗಳ ಬಗ್ಗೆ, ಅವುಗಳ ಆರಾಧನೆಯ ಸ್ವರೂಪದ ಬಗ್ಗೆ ಅನೇಕ ಸಂಗತಿಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ಸ್ವಲ್ಪ ಹಿಂದಿನ ಅನುಭವಗಳ ಹಿನ್ನೆಲೆಯಲ್ಲಿ ಅದರ ಕುರಿತು ಕೆಲವು ಮುಖ್ಯ ಸಂಗತಿಗಳನ್ನಲ್ಲಿ ಪ್ರಸ್ತಾವಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ನನ್ನ ಆಲೋಚನೆಗಳನ್ನು ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ, ಭೂತಗಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಾರ್ಥನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳುವ ವಿಚಾರಕ್ಕಿರುವ ಆಧಾರಗಳು ಅಥವಾ ಮಾಹಿತಿಗಳು ಸುಮಾರು 40 ವರ್ಷಗಳ ಹಿಂದೆ ನಾನು ನೋಡಿದ್ದು, ಕೇಳಿದ್ದು, ಸಂಗ್ರಹಿಸಿದ್ದು ಮುಖ್ಯವಾಗಿ. ಈಗ ಸಾಕಷ್ಟು ಬದಲಾವಣೆಗಳಾಗಿವೆ, ಅದು ಸಹಜವೇ. ಸಂಸ್ಕೃತಿ ಚಲನಶೀಲವಾಗಿರುವುದರಿಂದ, ಬದುಕು ಕಾಲಕಾಲಕ್ಕೆ ಬದಲಾಗುತ್ತಿರುವುದರಿಂದ ಆಲೋಚನಾ ಕ್ರಮಗಳು ಬದಲಾಗುತ್ತವೆ, ಆರಾಧನೆಯ ಸ್ವರೂಪದಲ್ಲಿಯೂ ಬದಲಾಗುತ್ತವೆ, ನಮ್ಮ ಗ್ರಹಿಕೆಯಲ್ಲಿಯೂ ಬದಲಾಗುತ್ತದೆ. ಇದು ಸಹಜ, ಅದು ಕಲೆಯ ಅಥವಾ ಸಂಸ್ಕೃತಿಯ ಮೂಲ ಗುಣ. ಹಾಗಾಗಿ ಭೂತಾರಾಧನೆಯಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇವೆ ಎನ್ನುವುದನ್ನು ಒಪ್ಪಿಕೊಂಡೆ. ಹಾಗೆ ಬದಲಾಗುವಾಗ ನಾವು ವಹಿಸಬೇಕಾದ ಎಚ್ಚರಗಳೇನು ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ನನ್ನ ಮಾತುಗಳಲ್ಲಿ 2 ಭಾಗ ಇದೆ. ಒಂದು, ಈ ಆರಾಧನೆಯ ಸ್ವರೂಪ ಏನು ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ, ನಾವು ಮುಖ್ಯವಾಗಿ ಗಮನ ಕೊಡಬೇಕಾದ ಈ ಆರಾಧನೆಯ ಸ್ವರೂಪ ಏನು, ಭೂತ ಅಂದರೆ ಏನು, ನಮ್ಮ ಹಿರಿಯರು ಏನು ಅಂತ ಪರಿಭಾವಿಸಿದ್ದಾರೆ, ಒಂದು ಆರಾಧನೆಯ ಸ್ವರೂಪವನ್ನು ಹೇಗೆ ಕಟ್ಟಿದ್ದಾರೆ, ಅದು ಏಕವ್ಯಕ್ತಿ ಸೃಷ್ಟಿಯೋ, ಒಂದು ಜನಾಂಗದ ಬರೇ ಒಂದು ಜನಾಂಗದ ಸೃಷ್ಟಿಯೋ ಅಲ್ಲ, ಒಟ್ಟು ಒಂದು ಸಮುದಾಯದ ಸೃಷ್ಟಿಯೋ, ಇಂಥ ಕೆಲವು ಪ್ರಶ್ನೆಗಳು ಕೂಡ ನಾವು ಕೇಳಿಕೊಳ್ಬೇಕಾಗ್ತದೆ ಭೂತಾರಾಧನೆ ಬಗ್ಗೆ ಮಾತನಾಡುವಾಗ. ಹಾಗಾಗಿ ಭೂತಾರಾಧನೆಯ ಸ್ವರೂಪವನ್ನು ನಾನು ಮೊದಲು ವಿವರಿಸಿ ಆಮೇಲೆ ಇಂಥ ಒಂದು ಸ್ವರೂಪ ಹೇಗೆ ಪಲ್ಲಟ ಆಗ್ತಾ ಇದೆ ಅಂತ. ಇಲ್ಲಿ ಭೂತದ ಸ್ವರೂಪ ಅಂತ ಹೇಳುವಾಗ ಭೂತ ಅಂದರೆ ಏನು, ಭೂತದ ಉಗಮ, ಭೂತದ ಪರಿಕಲ್ಪನೆ, ಅದರ ಸಾಂಸ್ಕೃತಿಕ ಸ್ವರೂಪ, ಅದರ ಆರಾಧನಾ ಸ್ವರೂಪ, ಅದರ ಸಾಮಾಜಿಕ ಉದ್ದೇಶಗಳು, ಅದರ ರಾಜಕೀಯ ಆಯಾಮಗಳು, ಹೀಗೆಲ್ಲ ಅನೇಕ ಸಂಗತಿಗಳು ಬರ್ತವೆ. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಘಟಕ ಬದಲಾಗುವುದು ಅಂತಂದರೆ ಅದಕ್ಕೆ ಹಿನ್ನೆಲೆಯಾಗಿರುವ ಒಂದು ಭೂಮಿಕೆ ಸ್ವಲ್ಪ ಬದಲಾಗಿದೆ ಅಂತ ಅರ್ಥ. ಹಾಗಾಗಿ ಒಂದು ಆರಾಧನೆ ಅಂತ ಅಂದರೆ ಭೂತಾರಾಧನೆ ಅಂತ ಒಂದು ಧಾರ್ಮಿಕ ರಂಗಭೂಮಿ ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಕೆಲವು ಬದಲಾವಣೆಗಳು ಸಂಭವಿಸಿದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಭೂತಾರಾಧನೆಯ ಮೂಲಕ ನಮ್ಮ ಸಾಮಾಜಿಕ ಪರಿವರ್ತನೆಯ ನೆಲೆಗಳನ್ನು, ಪಲ್ಲಟದ ಕಾರಣಗಳನ್ನು ಕೂಡ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಒಂದು ಘಟನೆಯನ್ನು ನಾನು ಮೊದಲು ಪ್ರಸ್ತಾವಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಇದು ಬಹಳ ನನ್ನ ನೆನಪಿನಲ್ಲಿ ಇರುವ ಬಹಳ ಮುಖ್ಯವಾದ ಘಟನೆ. ಭೂತಾರಾಧನೆಯ ಬಗೆಗೆ PhD ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೊರಟಾಗ ನನ್ನ ಮಾರ್ಗದರ್ಶಕರಾದ ಪ್ರೊಫೆಸರ್ BA ವಿವೇಕರೈಗಳು ಒಂದು ಮಾತನ್ನು ಹೇಳಿದರು. ನೀವು ಭೂತಾರಾಧನೆ ಬಗ್ಗೆ ಅಧ್ಯಯನ ಮಾಡಿದ್ರೆ ಮೊದಲು ಅಮೃತರನ್ನು ಕಾಣಿ, ಅವರ ಹತ್ರ ಚರ್ಚಿಸಿ ಅವರ ಒಂದು ಅಭಿಪ್ರಾಯವನ್ನು ಕೇಳಿಕೊಳ್ಳಿ ಅಂತ. ಇದು ಸುಮಾರು 40 ವರ್ಷಗಳ ಹಿಂದಿನ ಮಾತು ಇದು. PhD ಅಧ್ಯಯನಕ್ಕೆ ಅಂತ, ಸಂಶೋಧನೆಗೆ ಅಂತ ನಾನು ಭೂತಾರಾಧನೆಯನ್ನು ತೆಕ್ಕೊಂಡಾಗ ಪ್ರೊಫೆಸರ್ ವಿವೇಕರೈಯವರು ನನಗೆ ಕೊಟ್ಟ ಸಲಹೆ ಏನು ಅಂತಂದರೆ, ನೀವು ಅಮೃತರನ್ನ ಹೋಗಿ ಕಾಣಿ ಅಂತ. ಅಂದರೆ ಅಷ್ಟರಲ್ಲೇ ಅಮೃತರು ಪ್ರಾರ್ಥನೆಗಳ ಬಗ್ಗೆ, ಆರಾಧನೆಯ ಬಗ್ಗೆ ತುಂಬ ಕೆಲಸ ಮಾಡಿದ್ರು. ಅವರಲ್ಲಿ ಹೋದೆ ನಾನು, ಅವರ ಶಿಷ್ಯ ನಾನು. ವಿವೇಕಾನಂದದಲ್ಲಿ ಅವರು ನನಗೆ ಪಾಠ ಮಾಡಿದ್ದಾರೆ. ಅನಂತರವು ನನ್ನ ಬದುಕಿನ ಉದ್ದಕ್ಕೂ ಅವರು ನನಗೆ ಶೈಕ್ಷಣಿಕ ಮಾರ್ಗದರ್ಶಕರು. ಅವರಲ್ಲಿ ಹೋಗಿ ಹೇಳಿದೆ ನಾನು, ಸರ್ ನಾನೊಂದು ಅಧ್ಯಯನಕ್ಕೆ ಅಂತ ವಿಷಯ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ,
ಅದು ಭೂತಾರಾಧನೆ ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಅಂತೂ ಅಂತಿಮ ತೀರ್ಮಾನ ಅಲ್ಲ, ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಅವರು ಹೀಗೆ ಆಲೋಚನೆ ಮಾಡಿ ಹೇಳಿದ ಒಂದು ಮಾತು, ಅನೇಕ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಹೇಳಿದರು, ಈ ಭೂತಾರಾಧನೆಗೆ ಮತ್ತು ಪ್ರಾರ್ಥನೆಗಳಿಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ, ಅದರ ಅಧ್ಯಯನ ಮಾಡಿದರೆ ನಿಮ್ಮ ಅಧ್ಯಯನಕ್ಕೂ ಬೆಲೆ ಬರ್ತದೆ, ಆದರೆ ತುಂಬ ಪರಿಶ್ರಮ ಉಂಟು ಮಾತ್ರ, ಅದನ್ನು ನೀವು ಮಾಡಬಲ್ಲವರು. ಹಾಗಾಗಿ ಕ್ಷೇತ್ರ ಕಾರ್ಯದ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗುತ್ತೆ, ದಾಖಲೀಕರಣ ಮಾಡಿಕೊಳ್ಬೇಕಾಗುತ್ತದೆ, ಡಾಕ್ಯುಮೆಂಟೇಷನ್. ಅನೇಕ ಕಲಾವಿದರನ್ನು ನೀವು ಸಂದರ್ಶಿಸಬೇಕಾಗ್ತದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹೀಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ಹೇಳಿದ ಈ ಮಾತು, ದೈವಗಳಿಗೆ ಅಥವಾ ಭೂತಾರಾಧನೆಗೆ ಅಥವಾ ಭೂತಗಳ ಪ್ರಾರ್ಥನೆಗಳ ಅಧ್ಯಯನಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಭೂತಗಳಿಗೆ ಭವಿಷ್ಯ ಇದೆ ಅಂತಂದರೆ ಅಧ್ಯಯನಕ್ಕೆ ಒಳ್ಳೆಯ ಒಂದು ಅವಕಾಶ ಇದೆ, ಒಂದು ಒಳ್ಳೆಯ ಭವಿಷ್ಯ ಇದೆ ಎನ್ನುವ ಮಾತು ಬಹುಶಃ ಇವತ್ತು ಸತ್ಯ ಆಗ್ತಾ ಇದೆ. ಅದು ಯಾಕೆ ಸತ್ಯ ಆಗ್ತಾ ಇದೆ ಅಂತಂದರೆ, ಒಂದು ಆಮೇಲಿನ ಕಾಲಘಟ್ಟದಲ್ಲಿ ಅನೇಕ ವಿದೇಶಿ ವಿದ್ವಾಂಸರು ಇಲ್ಲಿಗೆ ಬಂದರು. ಫಿನ್ಲ್ಯಾಂಡಿನ ವಿದ್ವಾಂಸರು ಬಂದರು, ಅಮೇರಿಕಾದ ವಿದ್ವಾಂಸರು ಬಂದರು, ಜರ್ಮನಿ ವಿದ್ವಾಂಸರು ಬಂದರು, ಜಪಾನಿನಿಂದ ಬಂದರು. ಎಲ್ಲ ಬಂದು ಕಳೆದ 20-30 ವರ್ಷಗಳಲ್ಲಿ ಪ್ರಾರ್ಥನೆಗಳನ್ನು, ಭೂತಾರಾಧನೆಯನ್ನು ವಿವಿಧ ನೆಲೆಗಳಲ್ಲಿ, ವಿವಿಧ ಶಿಸ್ತುಗಳ, ಡಿಸಿಪ್ಲಿನ್ ಅಂತ ಹೇಳ್ತೇವೆ, ವಿವಿಧ ಶಿಸ್ತುಗಳ ಹಿನ್ನೆಲೆಯಲ್ಲಿ, ಅದು ಜಾನಪದ ಇರ್ಬೋದು, ಮಾನವಶಾಸ್ತ್ರ ಇರ್ಬೋದು, ಅಥವಾ ರಂಗಭೂಮಿ ದೃಷ್ಟಿ ಇರಬಹುದು, ಸಾಹಿತ್ಯಿಕ ದೃಷ್ಟಿ ಇರಬಹುದು, ಹೀಗೆ ಅನೇಕ ದೃಷ್ಟಿಕೋನಗಳಿಂದ ನಮ್ಮ ದೇಶದ ಹಾಗೆಯೇ ವಿದೇಶದ ವಿದ್ವಾಂಸರುಗಳು ಕಳೆದ 30 ವರ್ಷಗಳಲ್ಲಿ ತುಂಬ ಗಂಭೀರವಾಗಿ ಅಧ್ಯಯನ ಮಾಡಿದ್ದಾರೆ. ತುಂಬ ಸೀರಿಯಸ್ ಸ್ಟಡಿ ನಾನು ಹೇಳ್ತಿರೋದು. ಅದೊಂದು ಖಯಾಲಿಗಾಗಿ ಅಲ್ಲ, ಅದು ಭೂತಾರಾಧನೆಯನ್ನು ವಿದೇಶಿಯರು ಮತ್ತು ನಮ್ಮ ಹಿಂದಿನ ಕಳೆದ ಒಂದು 50 ವರ್ಷಗಳ ಅವಧಿಯ ವಿದ್ವಾಂಸರು ಬಹಳ ಗಂಭೀರವಾಗಿ ಪರಿಗಣಿಸಿ, ಇದು ಲಘುವಾಗಿ ಪರಿಗಣಿಸುವ ಒಂದು ರಂಗಭೂಮಿ ಅಲ್ಲ, ಇದೊಂದು ಧಾರ್ಮಿಕ ರಂಗಭೂಮಿ, ಇಟ್ಸ್ ಎ ರಿಚುವಲಿಸ್ಟಿಕ್ ಥಿಯೇಟರ್, ಇಟ್ಸ್ ಎ ಟೋಟಲ್ ಥಿಯೇಟರ್, ಇದೊಂದು ಪರಿಪೂರ್ಣ ರಂಗಭೂಮಿ. ಇದನ್ನು ಬರೇ ಧಾರ್ಮಿಕ ಎನ್ನುವ ನೆಲೆಗಿಂತ ಆಚೆಗೆ ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಇದು ತುಂಬ ಸಂಕೀರ್ಣವಾದ ಒಂದು ರಂಗಭೂಮಿ ಅಂತ ಬರೇ ಹೇಳಿಕೆಗಳನ್ನು ಕೊಟ್ಟದ್ದಲ್ಲ, ಅದಕ್ಕೆ ಬೇಕಾದ ಅನೇಕ ಸಾಮಗ್ರಿಗಳನ್ನು ಪ್ರಕಟ ಮಾಡಿದರು. ನಾನು ಹೇಳಬೇಕಾದ ಒಂದು ಮುಖ್ಯ ಮಾತು ಅಂತಂದರೆ, ಬಹುಶಃ ಕರಾವಳಿ ರಂಗಭೂಮಿಯ ಬಗ್ಗೆ ನನಗೆ ಗೊತ್ತಿರುವ ಹಾಗೆ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಪುಟಗಳ ಸಾಹಿತ್ಯ ಸಂಶೋಧನೆ ಪ್ರಕಟ ಆಗಿದೆ. 10,000ಕ್ಕಿಂತ ಹೆಚ್ಚು ಪುಟಗಳು. ಪ್ರಾರ್ಥನೆಗಳ ಮೇಲೆ ಸಂಪುಟಗಳು ಪ್ರಕಟ ಆಗಿವೆ. ಭೂತಗಳ ಬಗೆಗೆ ಸಾಮಾನ್ಯ ಅಂದರೆ ಜನರಲ್ ಸ್ಟಡಿ ಆಗಿದೆ, ಕೆಲವು ನಿರ್ದಿಷ್ಟ ಭೂತಗಳ ಬಗೆಗೆ ಅಧ್ಯಯನ ಆಗಿದೆ. ಪ್ರಾರ್ಥನೆಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದ್ದಾರೆ, ಕಲೆಗಳ ದೃಷ್ಟಿಯಿಂದ ಅಧ್ಯಯನ ಮಾಡಿದ್ದಾರೆ. ಅವುಗಳ ಚಿಕಿತ್ಸೆಯ ಸ್ವರೂಪ ಏನು, ಥೆರಪಿ ಅಂತ ಹೇಳ್ತೇವೆ ನಾವು, ಚಿಕಿತ್ಸಕ ಉದ್ದೇಶ ಏನು ಆರಾಧನೆಯದ್ದು, ಅದರ ಕೌಟುಂಬಿಕ ಸಂಬಂಧ ಏನು, ಅದು ಗ್ರಾಮ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ವಿಸ್ತಾರವಾದ ಸೀಮೆ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತದೆ, ಇದೆಲ್ಲ ಅಧ್ಯಯನ ಮಾಡಿದ್ದಾರೆ. ಪ್ರಾರ್ಥನೆಗಳ ಕುರಿತಾಗೆ ಸುಮಾರು ಒಂದು 5,000 ಪುಟಗಳ ಅಧ್ಯಯನ ಪ್ರಕಟ ಆಗಿದೆ, ಸಾಹಿತ್ಯ ಪ್ರಕಟ ಆಗಿದೆ, ಪ್ರಾರ್ಥನೆಗಳ ಮೂಲ ಪಠ್ಯ ಪ್ರಕಟ ಆಗಿದೆ, ಅಧ್ಯಯನಗಳು ಪ್ರಕಟ ಆಗಿವೆ, ಬಣ್ಣಗಾರಿಕೆ ಮೇಲೆ ಬಂದಿದೆ, ಅನೇಕ. ನಾನು ಅದನ್ನು ವಿವರವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟು ಹಲವು ಸಾವಿರಗಳಷ್ಟು ಗಂಭೀರ ಅಧ್ಯಯನದ ಸಾಹಿತ್ಯ, ಅಂದರೆ ಸಂಶೋಧನೆಯ ಮತ್ತು ನಮ್ಮ ಅರಿವನ್ನು ವಿಸ್ತರಿಸುವ ಸಾಹಿತ್ಯ ಪ್ರಕಟವಾಗಿರುವಾಗ ಇಂಥ ಪ್ರಾರ್ಥನೆಗಳ ಬಗ್ಗೆ ಅಥವಾ ಇಂಥ ರಂಗಭೂಮಿಯ ಬಗ್ಗೆ ನಾವು ತೋಚಿದಂತೆ ಅಂತ ಒಂದು ಪದ ನಾನು ಬಳಸ್ತೇನೆ. ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು ಪ್ರಜಾಪ್ರಭುತ್ವದ ಮೂಲ ಲಕ್ಷಣ. ನನಗದು ಹೇಗೆ ಕಾಣ್ತದೆ ಅಂತ, ನನಗೆ ಅದು ನನ್ನ ದೃಷ್ಟಿಯಲ್ಲಿ ಏನು ಹೇಳಬಹುದು. ಆದರೆ ಒಂದು ಶೈಕ್ಷಣಿಕ ಜವಾಬ್ದಾರಿ ಅಂತ ಒಂದಿದೆ, ಒಂದು ಶೈಕ್ಷಣಿಕ ಜವಾಬ್ದಾರಿ, ಅದೊಂದು ಅಕಾಡೆಮಿಕ್ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ, ಇದೊಂದು ಶೈಕ್ಷಣಿಕ ಮತ್ತು ಧಾರ್ಮಿಕ ವಿಷಯ ಆಗಿರುವುದರಿಂದ, ಬಹಳ ಸೂಕ್ಷ್ಮ ವಿಷಯ ಆಗಿರುವುದರಿಂದ, ತುಳುವರ ಬದುಕಿನ ಅವಿನಾಭಾವ ಸಂಬಂಧ ಹೊಂದಿರುವುದರಿಂದ ನಾವು ಹೇಳುವಾಗ ನನ್ನ ದೃಷ್ಟಿಯಲ್ಲಿ, ಇದು ನನ್ನ ಬಹಳ ವಿನಯದ ಮಾತಿದು, ನಾವು ಈವರೆಗೆ ಆಗಿರುವ ಅಧ್ಯಯನಗಳನ್ನು, ಮುಖ್ಯ ಅಧ್ಯಯನಗಳನ್ನಾದರೂ ನೋಡಿರಬೇಕು. ಪ್ರಾರ್ಥನೆಗಳ ಬಗ್ಗೆ ಮಾತನಾಡುವಾಗ ಪ್ರಾರ್ಥನೆಗಳ ಬಗ್ಗೆ ಏನೇನು ಅಧ್ಯಯನ ಆಗಿದೆ ಅಂತ ನೋಡಬೇಕು. ಅದುವೇ ಅಂತಿಮ ಅಂತ ನಾನು ಹೇಳ್ತಾ ಇಲ್ಲ, ಆ ಅಧ್ಯಯನದಲ್ಲೇ ನಾವು ನಿಲ್ಲಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ಮುಂದುವರಿಸುವಾಗ ಏನಾಗಬೇಕು ಅಂದರೆ, ಹಿಂದಿನ ಅರಿವು, ಹಿಂದಿನ ಹೆಜ್ಜೆ, ಹಿಂದಿನ ತಿಳುವಳಿಕೆ ನಮಗೆ ಗೊತ್ತಿರಬೇಕು, ಅದನ್ನು ನಾವು ವಿಸ್ತರಿಸಬೇಕು.
ಇದು ನಾನು ಹೇಳುವ ವಿಷಯದಲ್ಲಿ ಈಗಾಗಲೇ ಚರ್ಚೆ ಆಗಿದೆಯೋ ಅಂತ ನೋಡಿಕೊಳ್ಳಬೇಕು. ಯಾಕೆ ನನಗೆ ಬಹಳ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದು ನೀವು ಹೇಳ್ಬೋದು ಅಥವಾ ನಾವು ಹೇಳ್ಬೋದು, ಇದನ್ನು ಗಂಭೀರ ತೆಕ್ಕೊಳ್ಬೇಕಾಗಿಲ್ಲ ಕೆಲವರ ಮಾತನ್ನು. ಒಬ್ಬರು ಹೇಳ್ತಾ ಇದ್ದರು ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ, ಪಾಡ್ದನೆಲ್ಲ ಬೇಕಾಗಿಲ್ಲ, ಪಾಡ್ದನ ಹೇಳುವುದೂ ಇಲ್ಲ, ಪಾಡ್ದನ ಇಂಥದಕ್ಕೆ, ಅದೆಂಥದೊಂದು ಕತೆ, ಎಂಥದೊಂದು ಪುರಾಣ, ಒಂದು ಭೂತ ಕಟ್ಟಿ ಹೇಗೆ ಹೇಗೆ ಕುಣಿತಾರೆ ಎನ್ನುವುದು ಮುಖ್ಯ ಅಂತ. ಹೀಗೆ ಪಾಡ್ದನಗಳೇ ಆರಾಧನೆಯ ಮೂಲ ಆಕಾರ, ಬೇಸದು. ನೀವು ಭೂತಗಳನ್ನು ಅದನ್ನು ಅರ್ಥ ಮಾಡಿ ಅದರ ಪರಿಕಲ್ಪನೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲ ಮೂಲಭೂತ ಅಥವಾ ಬಹಳ ಮುಖ್ಯವಾದ ಆಕಾರ ಅಂದರೆ ಪಾಡ್ದನಗಳು. ಒಂದೊಂದು ದೈವಕ್ಕೂ ಪಾಡ್ದನ ಉಂಟು. ನೀವು ಇಲ್ಲ ಅದು ಅವರಿಗೆ ಬರುವುದೂ ಇಲ್ಲ, ಅವರಿಗೆ ಪಾಡ್ದನ ಭೂತ ಕಟ್ಟುವವರಿಗೆ ಅಲ್ಲ, ಈಗ ಅವರು ಹೇಳುವುದು ಬರುವುದಿಲ್ಲ, ಸತ್ಯ ಇರಬಹುದು, ಆ ಹಾಡುವ ಅವಕಾಶ ಇಲ್ಲ, ಸತ್ಯ ಇರಬಹುದು, ಕೆಲವು ಸಂದರ್ಭ ಇರಬಹುದು. ಅದರ ಅರ್ಥ ನಾವು ಸಾರ್ವತ್ರಿಕ ಜನರಲೈಸ್ ಮಾಡೋದು, ಅದು ಅವರಿಗೆ ಬರುವುದಿಲ್ಲ ಹಾಗಾಗಿ ಬೇಡ, ಹಾಡಲಿಕ್ಕೆ ಪುರುಸುತ್ತಿಲ್ಲ ಹಾಗಾಗಿ ಬೇಡ, ಹೀಗೆ ಹೇಳ್ತಾ ಹೋದರೆ ನಾವು ರಂಗಭೂಮಿಯ ಎಲ್ಲ ಅದರ ರೆಕ್ಕೆ ಪುಕ್ಕಗಳನ್ನು ನಾವು ಕತ್ತರಿಸಿ ನೋಡ್ತಾ ಇದ್ದೇವೆ ಅಂತ ಅರ್ಥ. ಹಾಗೆ ನೋಡಬಾರ್ದು. ಅದನ್ನು ಸಮಗ್ರವಾಗಿ ನಾವು ನೋಡುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದು ನನ್ನ ಒಟ್ಟು ಇವತ್ತಿನ ಮಾತುಗಳ ಉದ್ದೇಶ ಅಂತ ನಾನು ತಿಳಿದಿದ್ದೇನೆ. ಈಗ ಭೂತಾರಾಧನೆ ಸ್ವರೂಪದ ಬಗ್ಗೆ ನೋಡುವ. ಎಂಥದಿದು ಭೂತ ಅಂದರೆ ಏನು? ಇಲ್ಲೊಂದು ಅಂಶ ಸ್ಪಷ್ಟ ಮಾಡಿಕೊಳ್ಬೇಕು ನಾನು. ಕೆಲವರು ಹೇಳ್ತಾರೆ ಅದು ಭೂತ ಅಲ್ಲ, ಅದು ದೈವ ಅಂತ. ನನ್ನ ಆಕ್ಷೇಪ ಏನೂ ಇಲ್ಲ. ಆದರೆ ಜನರು ಕೊಟ್ಟ ಪದ ಇದು ಭೂತ ಅಂತ. ಜನರು ಇನ್ನು ಭೂತ ಕಟ್ಟರೆ ಉಂಟು ಅಂತ, ದೈವ ಕಟ್ಟರೆ ಪೋಪೇರು ಅಂತ ಹೇಳಬಹುದು. ಆದರೆ ಸಾಮಾನ್ಯ ಎಂಗಳಿಗೆ ಇನ್ನು ಭೂತ ಕಟ್ಟರೆ ಉಂಟು, ಅಲ್ಪ ಇನ್ನು ಭೂತದ ಕೋಲ, ಭೂತದ ನೇಮ ಅಂತ ಹೇಳ್ತಾರೆ. ಜನರೇ ಬಳಸುವ ಒಂದು ಭಾಷೆಯನ್ನು ನಾವು ಇಲ್ಲ ಅದು ತಪ್ಪು ಹೊರಗಿಂದ ನಿಂತುಕೊಂಡು, ಯಾಕಂದ್ರೆ ನಾನು ಮಾತನಾಡೋದು ಅದು 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 ಅದರ 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 ನೆಲೆಗಟ್ಟೆ ಬೇರೆ ಅದು. ಹಾಗೆ ಹೇಳುವಾಗ ಅದು ಇನ್ನು ಭೂತಂದಪುರ ಪಂಡ್ರಬಲ್ಲಿ ಅವು ದೈವ, ಅದು ದೇವರಿಗೆ ಕೈತಲು, ಭೂತಕ್ಕೇನು ಕಡಿಮೆ ಆಗಿದೆ? ಆಗಿರುವ ಸಮಸ್ಯೆ ಏನು ಅಂತಂದರೆ, ಇಲ್ಲಿ ಬಾಸೆಲ್ ಮಿಷನರಿಗಳು ಭೂತ ಎನ್ನುವ ಶಬ್ದಕ್ಕೆ ಭೂತ ಅಂತ, ನಮ್ಮಲ್ಲಿ ಭೂತ ಅಂತ ಹೇಳೋದು ಇರಲಿ, ಭೂತ ಅಥವಾ ಭೂತಕ್ಕೆ ತಪ್ಪಾಗಿ ಅರ್ಥ ಮಾಡಿದರು. ಅವ್ರು ಏನು ಹೇಳಿದರು ಅಂತಂದರೆ, ಭೂತ ಅಂದರೆ ಡೆವಿಲ್, ಡೆಮನ್, ಈವಿಲ್ ಸ್ಪಿರಿಟ್ ಅಂತ ಹೇಳಿದರು. ಅದಕ್ಕೂ ಕಾರಣ ಉಂಟು. ಅವರು ಈ ಪದಕ್ಕೆ ಅರ್ಥ ಮಾಡುವಾಗ ಅವರಿಗೆ ನೆರವಿಗೆ ಇದ್ದವರು ಮೇಲ್ವರ್ಗದವರು, ಮೇಲ್ವರ್ಗದ ವಿದ್ವಾಂಸರು. ಭೂತ ಅಂದರೆ ಕೆಟ್ಟದ್ದು, ಅನಿಷ್ಟದ್ದು ಅಂತ ಅವರೊಂದು ಗ್ರಹಿಕೆಯನ್ನು ಹೇಳಿದ್ರು. ಯಾಕೆ ಕೊಟ್ಟದ್ದು ಆ ಅರ್ಥ ಅಂತಂದರೆ, ಅದು ತುಂಬ ಒಂದು ಉಗ್ರ ರೂಪದ ಒಂದು ಆರಾಧನಾ ಪದ್ಧತಿ. ಸೌಮ್ಯ ಅಲ್ಲ, ಅದು ಉಗ್ರ ರೂಪ. ಯಾಕೆ ಭೂತಾರಾಧನೆ ಒಂದು ಉಗ್ರ ಸ್ವರೂಪದಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳದೆ, ಉಗ್ರ ರೂಪದ ಹೌದು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಬೆಂಕಿ ಇರಬಹುದು, ಒಂದಷ್ಟು ಬಾರಣೆಯ ವಸ್ತುಗಳನ್ನು ನೋಡುವಾಗ ನೀವು ಸ್ವಲ್ಪ ಭಯಂಕರ ಎನ್ನುವ ಅರ್ಥದಲ್ಲಿ ಕಾಣ್ತದೆ. ತುಂಬ ನಾಜೂಕಾದ ರಂಗಭೂಮಿ ಅಲ್ಲ ಅದು, ಒಂದು ಸಫಿಸ್ಟಿಕೇಟೆಡ್ ಅಲ್ಲ ಅದು, ಒಂದು ದೊರಗು ರಂಗಭೂಮಿ ಅದು. ಅದು ಅದು ಸರಿಯಾದದ್ದೇ, ಅದು 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 ಹಾಗೆ ಇರುವಂಥದ್ದೇ. ಅದಕ್ಕೆ ಕಾರಣಗಳುಂಟು, ಅದನ್ನು ನಾನು ಮತ್ತೆ ಪ್ರಸ್ತಾವ ಮಾಡ್ತೇನೆ. ಭೂತಕ್ಕೆ ಬಾಸೆಲ್ ಮಿಷನರಿಗಳು ಹಾಗೆ ಅರ್ಥ ಕೊಟ್ಟರು, ಡೆಮಿನ್. ಹಾಗಾಗಿ ಏನಾಯಿತು, ಇಲ್ಲ ಭೂತಗಳು ಕೆಟ್ಟದ್ದಲ್ಲ, ಅನಿಷ್ಟದ್ದಲ್ಲ, ಸರಿಯೇ. ಅವರು ಅರ್ಥ ಕೊಟ್ಟದ್ದು ತಪ್ಪೆ, ಅರ್ಥ ಮಾಡಿದ್ದು ತಪ್ಪೆ ಹೊರತು ಭೂತಗಳು ಅನಿಷ್ಟದ್ದು ಕೆಟ್ಟದ್ದು ಅಂತ ಅರ್ಥ ಅಲ್ಲ ಅದು. ನಾನು ಅದರ ವಿಸ್ತಾರ ಚರ್ಚೆಗೆ ಹೋಗುವುದಿಲ್ಲ. ಕಳೆದ ಒಂದು 15-20 ವರ್ಷಗಳಲ್ಲಿ ಭೂತಗಳನ್ನು ಅಧ್ಯಯನ ಮಾಡಿದ ಎಲ್ಲರೂ ಕೂಡ ಸಾಂಸ್ಕೃತಿಕ ವೀರರು ಅಂತ, ಕಲ್ಚರಲ್ ಹೀರೋಸ್ ಅಂತ ಕರೆದಿದ್ದಾರೆ. ಅನಿಷ್ಟದ್ದು ಅಂತ ಹೇಳಲಿಲ್ಲ. ಅಲ್ಲ, ಒಂದು ವೇಳೆ ನೀವು ಅನಿಷ್ಟ ದುಷ್ಟ ಅಂತ ಹೇಳಿದರೆ, ಒಂದು ದುಷ್ಟ ಶಕ್ತಿಯನ್ನು ಆರಾಧನೆ ಮಾಡುವ ಒಂದು ಜನಸಮುದಾಯವನ್ನೇ ನೀವು ಅವಮಾನ ಮಾಡಿದಾಗ ಆಗ್ತದೆ. ಅದು ಅರ್ಥ ಮಾಡಿಕೊಳ್ಬೇಕು ನಾವು. ಹಾಗಾದರೆ ತುಳುವರು ಈ ದುಷ್ಟ ಕೆಟ್ಟ ಭೂತಗಳನ್ನು ಪೂಜೆ ಮಾಡ್ತಾರೆ ಅಂತಂದರೆ ಹಾಗಲ್ಲ, ಅದು ಹಾಗಲ್ವೇ ಅಲ್ಲ ಅದು. ಸೊ ಈಗ ನಾವು ಕೋಟಿ ಚೆನ್ನೈ ಆಗಲಿ ಅಥವಾ ಸಿರಿಯ ಆರಾಧನೆ ಆಗಲಿ ಅಥವಾ ಕಲ್ಕುಡ ಕಲ್ಲುರುಟಿ ಆಗಲಿ, ಕೊಡದಬು ತನ್ನಿಮಾನಿಗಾಗಲಿ, ಕೊರಗ ತನಿ ಆಗಲಿ, ಪ್ರಾಣಿಗೆ ಸಂಬಂಧಪಟ್ಟ ಪ್ರಾಣಿ ವರ್ಗದ ದೈವ ಅಥವಾ ಭೂತ ಪಂಜುರಿ ಆಗಲಿ,
ಅದನ್ನು ಒಂದು ಸಾಂಸ್ಕೃತಿಕ ನಾಯಕರ ಆರಾಧನೆ ಅಂತ ನಾವು ಹೇಳ್ತೇವೆ. ಒಂದು ಜನಾಂಗ ಹೊಂದಿದ್ದ ಕುಲಲಾಂಛನದ ಒಂದು ನೆಲೆಯ ಆರಾಧನೆ ಅಂತ ನೋಡ್ತಾ ಇದ್ದೇವೆ. ಆ ಆರಾಧನೆಗೂ ಅವರ ಬದುಕು, ಕೃಷಿ, ನೆಲಕ್ಕೂ ಸಂಬಂಧ ಇದೆ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಮೊದಲು ಇಲ್ಲಿ ಸ್ಪಷ್ಟಪಡಿಸಿಕೊಳ್ಳಬೇಕಾದದ್ದು, ನಾನು ಭೂತ ಎನ್ನುವ ಪದವನ್ನೇ ಬಳಸ್ತೇನೆ, ದೈವ ಎನ್ನುವ ಪದವನ್ನು ಬಳಸ್ತೇನೆ. ನನಗೆ ಅದರಲ್ಲಿ ಅದೇನು ಕೆಟ್ಟ ಅರ್ಥ ಹೊಂದಿದೆ ಅಂತ ನಾನಂತೂ ಭಾವಿಸುವುದಿಲ್ಲ. ಅದಕ್ಕೆ ಸಾಂಸ್ಕೃತಿಕ ವೀರರು ಎನ್ನುವ ಅರ್ಥವನ್ನು ಇಟ್ಟುಕೊಂಡು ನನ್ನ ಮಾತುಗಳನ್ನು ನಾನು ಬೆಳೆಸ್ತಾ ಇದ್ದೇನೆ. ಇದು ಒಂದು. ಎರಡನೇದು, ನಾನು ಹೇಳುವ ಮಾತುಗಳ ಹಿಂದೆ ನನ್ನೊಂದು ಓದು ಇದೆ. ಅದು ಅನೇಕ ಹೆಸರು ಹೋದರೆ ಅನೇಕ ಆಗ್ತದೆ. ಅಮೃತರದ್ದು ಹೇಳಿದೆ, ವಿವೇಕರ ಈ ಪ್ರೊಫೆಸರ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಪಾಡ್ದನಗಳ ಆರಾಧನೆಯ ಮೇಲೆ, ವಿಶೇಷವಾಗಿ ಪಾಡ್ದನಗಳ ಮೇಲೆ. ಅಮೇರಿಕದ ಪೀಟರ್ ಜೆ ಕ್ಲಾಸ್ ಮಾಡಿದ್ದಾರೆ, ಫಿನ್ಲ್ಯಾಂಡ್ ಲೌರಿ ಹಾಂಕ್ ಅಧ್ಯಯನ ಮಾಡಿದ್ದಾರೆ. ಜರ್ಮನಿಯ ಒಬ್ಬರು ಹೈಡ್ರೂನ್ ಬ್ರೂಕ್ನರ್ ಎನ್ನುವರು ಸುಮಾರು ಒಂದು 20-24 ಪಾಡ್ದನಗಳನ್ನು ಜರ್ಮನಿಗೆ ಅನುವಾದ ಮಾಡಿ ಬಹಳ ವಿಸ್ತಾರವಾದ ಒಂದು ಪ್ರಸ್ತಾವನೆಯನ್ನು ಬರೆದು ಇತ್ತೀಚೆಗೆ ಪ್ರಕಟ ಮಾಡಿದ್ದಾರೆ. ಇದು ಗೊತ್ತಿಲ್ಲ. ಭೂತಾರಾಧನೆ ಕೆಟ್ಟದ್ದು, ಪಾಡ್ದನಗಳು ಬೇಡ ಅಂತ ಹೇಳುವ ನಾವು ಇದನ್ನು ಗಮನಿಸಬೇಕು. ಜರ್ಮನಿಗೆ ಅದೊಂದು ಬಹುಶಃ ಒಂದು ಚಾರಿತ್ರಿಕ ಕೆಲಸ. ಅದು ಜರ್ಮನ್ ಭಾಷೆಗೆ ಪಾಡ್ದನ ಇಂಗ್ಲೀಷಿಗೆ ಅನುವಾದ ಆಗಿದೆ ಭಾಳ ಹಿಂದೆ, 1850 ಆಚೀಚೆಗೆ ಆಗಿದೆ. AC ಬರ್ನೆಲ್ ದ ಡೆವಿಲ್ ವರ್ಷ ತುಳುವಾಸ್ ಅಂತ ಪ್ರಕಟ ಮಾಡಿದರು. ಅವರು ಬರೋ ಡೆವಿಲ್ ಅಂತ ಕರೆದರು ಅದನ್ನು. ತುಳು ಪಾಡ್ದನಗಳು ಅಂತ ರೆವರೆಂಡ್ ಎ ಮ್ಯಾನರ್ ಪ್ರಕಟ ಮಾಡಿದ್ದಾರೆ. ಅಮೃತರು ತುಳು ಪಾಡ್ದನ ಸಂಪುಟ ಪ್ರಕಟ ಮಾಡಿದ್ದಾರೆ. ಕೋಟಿ ಚೆನ್ನೈ ಪಾಡ್ದನ ಪ್ರಕಟ ಆಗಿದೆ. ಕಲ್ಕುಡ ಕಲ್ಲುರುಟಿ ಪಾಡ್ದನಗಳೆಲ್ಲ ತುಂಬ ಪ್ರಕಟ ಆಗಿವೆ. ಹಾಗಾಗಿ ನನ್ನ ಈ ಮಾತುಗಳ ಹಿಂದೆ ಒಂದು ಈವರೆಗೆ ಒಂದು ಹರಿದು ಬಂದ ಸ್ಕಾಲರ್ಶಿಪ್ ಏನಿದೆ ಅದನ್ನು ನಾನು ಗಮನದಲ್ಲಿ ಇಟ್ಟುಕೊಂಡಿದ್ದೇನೆ. ಎಲ್ಲರನ್ನ ಹೆಸರಿಸುವ, ಉದ್ಧರಿಸುವ ಇದು ಇಲ್ಲಿ ಸಾಧ್ಯತೆ ಇಲ್ಲ. ಆಮೇಲೆ ಭೂತಾರಾಧನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಅದರ ಬಗ್ಗೆ ಮಾತನಾಡುವಾಗ ನಮ್ಮ ದೃಷ್ಟಿ ಅಥವಾ ನಮ್ಮ ಅರಿವು ಬಹಳ ವಿಸ್ತಾರ ಇರಬೇಕಾಗತ್ತೆ. ಒಂದು ಭೂತವನ್ನು ಒಂದು ಆರಾಧನೆ ಇಟ್ಟುಕೊಂಡು ಸಮಗ್ರವಾಗಿ ಮಾತಾಡೋದು ಕಷ್ಟ ಆಗ್ತದೆ. ಅಂದರೆ ಜನರಲೈಸ್ ಮಾಡಲಿಕ್ಕೆ ಮಾಡುವುದು ಸರಿಯಲ್ಲ. ನೀವು ಭೂತಾರಾಧನೆಯ ಬಗ್ಗೆ ಒಂದು ಜನರಲ್ ಆಗಿ ಮಾತಾಡೋದು ಒಂದು ಕ್ರಮ. ನಿರ್ದಿಷ್ಟ ಒಂದೊಂದು ಪಾಡ್ದನದ ಬಗ್ಗೆ ಮಾತನಾಡುವಾಗಲೂ ಬೇರೆ ಬೇರೆ ಸಂಗತಿಗಳು ಬರ್ತವೆ. ನಿರ್ದಿಷ್ಟ ಭೂತದ ಉಗಮದ ಕಥೆಗಳು ಬೇರೆ ಬೇರೆ ಇವೆ, ಪ್ರಸರಣದ ಕಥೆಗಳು ಬೇರೆ ಬೇರೆ ಇವೆ. ಆ ದೈವಗಳು ತೋರಿಸಿದ ಕಾರಣಿಕಗಳು, ವಿವರಗಳು ಬೇರೆ ಬೇರೆ ಇವೆ. ಅಂದರೆ ನಾವು ಒಂದೋ ಎರಡೋ ಭೂತಕೋಲಗಳನ್ನು ನೋಡಿಕೊಂಡು ಸಾಮಾನ್ಯ ಹೇಳಿಕೆಗಳನ್ನು ಕೊಡಬಹುದೇ ಹೊರತು ಬಹಳ ಸೂಕ್ಷ್ಮವಾದ, ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಅಂತ ಹೇಳೋದು ಕಷ್ಟ. ಹಾಗಾಗಿ ನಮ್ಮ ಅಧ್ಯಯನಗಳು ಜನರಲ್ ಆದ ಕ್ರಮದಲ್ಲಿಯೂ ನಡೆದಿದೆ, ನಮ್ಮ ಅಧ್ಯಯನಗಳು ಸೂಕ್ಷ್ಮ ಕ್ರಮದಲ್ಲಿಯೂ ನಡೆದಿವೆ. ಹಾಗಾಗಿ ನನ್ನ ಕೆಲವು ಮಾತುಗಳು ಆ ಕ್ರಮದಲ್ಲಿ ಸಾಮಾನ್ಯ ಹೀಗೆ ಹೇಳ್ತಾರೆ ಅಂತ ಇನ್ನೊಂದು ಸೂಕ್ಷ್ಮದ ನೆಲೆಗಟ್ಟುಗಳನ್ನು ಕೂಡ ನಾನು ಪ್ರಸ್ತಾವಿಸೋದಕ್ಕೆ ನಾನು ಹೋಗ್ತಾ ಇದ್ದೇನೆ. ಈಗ ಮುಖ್ಯ ವಿಷಯಕ್ಕೆ ಬರುವ. ಭೂತ ಅಂದರೆ ಏನು? ಭೂತ ಅಂದರೆ ಏನು? ಒಂದು ಅಲೌಕಿಕ ಶಕ್ತಿ, ಒಂದು ಅರ್ಥ. ಕಣ್ಣಿಗೆ ಕಾಣದೇ ಇರುವ, ಆದರೆ ನಿರ್ದಿಷ್ಟ ಕಾಲ, ಎಲ್ಲ ಸ್ಪೆಸಿಫಿಕ್. ಇದು ನಿರ್ದಿಷ್ಟ ಕಾಲ, ನಿರ್ದಿಷ್ಟ ಸಂದರ್ಭ, ನಿರ್ದಿಷ್ಟ ಸ್ಥಳದಲ್ಲಿ, ನಿರ್ದಿಷ್ಟ ಆವರಣದಲ್ಲಿ ಅದು ತನ್ನ ಅಸ್ತಿತ್ವವನ್ನು ತೋರಿಸ್ತದೆ. ಪ್ರಕಟವಾಗುವುದು. ಎರಡು ಪದಗಳಿವೆ. ಮಾಯುಡ್ದು ಜೋಗುಗು ಅಂತ ಹೇಳ್ತಾರೆ. ಅಂದರೆ ಏನಾಯ್ತು? ಈಗ ಅಲೌಕಿಕ ಶಕ್ತಿ ಕಣ್ಣಿಗೆ ಕಾಣದೇ, ಅಂದರೆ ನಮಗೆ ಹೀಗೆ ಕಣ್ಣಿಗೆ ಕಾಣದೇ ಇರುವ ಒಂದು ಜಗತ್ತಿನಲ್ಲಿ, ಅಂದರೆ ಮಾಯದಲ್ಲಿ, ಅಗೋಚರವಾಗಿರುವ ಒಂದು ಜಗತ್ತಿನಲ್ಲಿ ಅದು ವಾಸಿಸ್ತವೆ ಅಥವಾ ಅವರು ವಾಸಿಸ್ತಾರೆ. ನೀವು ಸಾಂಸ್ಕೃತಿಕ ವೀರರು ಅಂತ ಇಟ್ಟುಕೊಂಡ್ರೆ ವಿಶೇಷ ಸಂದರ್ಭವನ್ನು, ಕಾಂಟೆಕ್ಸ್ಟನ್ನು, ಅಲ್ಲಿ ಸಂದರ್ಭ ಅಂತಂದರೆ ಅದು ನಿರ್ದಿಷ್ಟ ಮನೆ ಇರ್ಬೋದು, ನಿರ್ದಿಷ್ಟ ಮನೆ ಅಂಗಳ ಇರ್ಬೋದು, ನಿರ್ದಿಷ್ಟ ಒಂದು ಕಟ್ಟೆ ಇರ್ಬೋದು, ಅಥವಾ ನಿರ್ದಿಷ್ಟ ಗ್ರಾಮದ ಒಂದು ಗುಡಿಯ ಜಾಗ ಇರ್ಬೋದು. ನಿರ್ದಿಷ್ಟ ಕಾಲ ಇದೆ,
ನಿರ್ದಿಷ್ಟ ವ್ಯಕ್ತಿಯ ಮೇಲೆ, ಮಾನಿ ಪಾತ್ರಿ ಅಂತ ಹೇಳ್ತೇವೆ ನಾವು, ಅವರ ಮೇಲೆ ಅದು ಕಾಣಿಸಿಕೊಳ್ತದೆ, ಆವಾಹನೆ ಆಗ್ತದೆ. ಅಗೋಚರ ಜಗತ್ತಲ್ಲಿರುವ ಒಂದು ಶಕ್ತಿ ಅದೊಬ್ಬ ವ್ಯಕ್ತಿಯ ಮೇಲೆ ಆವಾಹನೆಗೊಂಡು ಜನರ ಅಥವಾ ನಂಬುವವರ ಸಮ್ಮುಖದಲ್ಲಿ ಅದು ಕಾಣಿಸಿಕೊಳ್ತದೆ, ಅಥವಾ ಅವರು ಕಾಣಿಸಿಕೊಳ್ತಾರೆ, ಅವರು ಮಾತನಾಡ್ತಾರೆ, ನಿಮ್ಮ ಕಷ್ಟ ಸುಖಗಳನ್ನು ವಿಚಾರಿಸ್ತಾರೆ, ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬಹುದು, ಈಗ ಹೇಳ್ತಾ ಹೋಗಬಹುದು ನಾವು. ಅಂದರೆ ಏನು ಹೇಳುವ ಬಹಳ ಮುಖ್ಯ ಮಾತು ನೋಡಿ, ನಂಬುನಾಯಗ ಇಂಬು ನಂಬಂದಿನಾಯಗ ಅಂಬು, ಇದು ಬಹಳ ಪ್ರಸಿದ್ಧವಾದ ಹೇಳಿಕೆ. ನಂಬುನಾಯಗ ಇಂಬು ನಂಬಿದವನನ್ನು ರಕ್ಷಣೆ ಮಾಡ್ತದೆ, ನಂಬದವನಿಗೆ ನಂಬದೇ ಇದ್ದರೆ ಅವನನ್ನು ನೋಡಿಕೊಳ್ತೇನೆ. ಇದು ಒಂದು ಮಾತು, ಜನಪ್ರಿಯವಾದ ಮಾತು. ಹಾಗಂತೇಳಿ ಭೂತ ಇಡೀ ಎಲ್ಲರೂ ಇದು ಇದು ನೋಡಿ, ಇದು ಒಂದು ತುಳುನಾಡಿನ ಒಂದು ವ್ಯಾಪ್ತಿಯೊಳಗೆ ಇರುವ, ನಾವು ಭೂತಾರಾಧನೆ ಬಗ್ಗೆ ನಾವು ಮಾತನಾಡುವಾಗ ತುಳುನಾಡೊಂದು ಘಟಕ ಅಂತ ಇಟ್ಟುಕೊಳ್ತೇವೆ. ಈ ಬಗೆಯ ಆರಾಧನಾ ಆವೇಶದ ಪದ್ಧತಿಗಳು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಉಂಟು, ಅದರ ಸ್ವರೂಪ ಬೇರೆ. ನಾವೀಗ ಮಾತಾಡೋದು ತುಳುನಾಡಿನ ದೈವಗಳ ಬಗ್ಗೆ. ಕೆಲವು ಸಾಮಾನ್ಯ ಸಂಗತಿಗಳು, ಜನರಲ್ ಫೀಚರ್ಸ್ ಅಂತ ಹೇಳ್ತೇವೆ, ಬೇರೆ ದೇಶಗಳಲ್ಲೂ ಕೂಡ ಕಾಣ್ತದೆ ಆವೇಶ ಬರುವುದು ಅಂತ. ನೋಡಿ, ಸತ್ತವರೆಲ್ಲರೂ ಭೂತಗಳಾಗುವುದಿಲ್ಲ, ಸತ್ತವರು ಕೂಲೆಗಳಾಗುವುದು. ಹಾಗಾದರೆ ಯಾರು ಭೂತಗಳಾಗ್ತಾರೆ? ನಾನು ಬಹಳ ಬಹಳ ಸಂಕ್ಷಿಪ್ತಗೊಳಿಸಿ ಹೇಳುವುದು, ಅಸಹಜವು, ಅಕಾಲಿಕವು, ಅಸಹಜ ಅನ್ಯಾಚುರಲ್ ಡೆತ್, ಸಹಜ ಮರಣ ಅಲ್ಲ, ಅಸಹಜವು ಅಕಾಲಿಕವು ಅನ್ಟೈಮಿಲಿ, ಸಣ್ಣ ಪ್ರಾಯದಲ್ಲೇ ಸಾಯುವುದು, ಯೌವನದಲ್ಲಿ ಸಾಯುವುದು, ಆಕಸ್ಮಿಕವಾಗಿ ಸತ್ತ ಅಥವಾ ನಿಧನಗೊಂಡ ವ್ಯಕ್ತಿ, ಮರಣ ಹೊಂದಿದ ಒಬ್ಬ ವ್ಯಕ್ತಿ ದೈವವಾಗ್ತಾನೆ. ಇಲ್ಲಿ ಅಸಹಜ ಅಂದರೆ ಹೇಗೆ ಅಂತಂದರೆ, ಅದು ಕೊಲೆ ಇರಬಹುದು, ಆತ್ಮಹತ್ಯೆ ಇರಬಹುದು, ಯುದ್ಧದಲ್ಲಿ ಸಾವು ಇರಬಹುದು, ಸಹಜ ಸಾವಲ್ಲ ಅದು. ಅದಕ್ಕೊಂದು ಕಾರಣ ಇರ್ತದೆ. ಅಸಹಜವಾದ ಸಾವು ಮತ್ತು ಅಕಾಲಿಕ ಅನ್ಟೈಮ್ಲಿ ಡೆತ್, ಹೀಗಾದಾಗ ಅವನು ಅಥವಾ ಆ ಸಾವು ಸಮಾಜದಲ್ಲಿ ಒಂದು ಬಗೆಯ ತಲ್ಲಣವನ್ನು ಸೃಷ್ಟಿ ಮಾಡ್ತದೆ, ಒಂದು ಟೆನ್ಷನ್ ಕ್ರಿಯೇಟ್ ಮಾಡ್ತದೆ. ನೋಡಿ, ಕಲ್ಕುಡ ಕಲ್ಲುರುಟಿ ಅಥವಾ ಕಲ್ಕುಡನ ಸಾವು ಅಸಹಜವಾದ ಸಾವು. ಕೈಕಾಲನ್ನು ಕಳ್ಕೊಂಡು ಬಹಳ ಬಹಳ ನೋವು ಅನುಭವಿಸಿ ಅವನು ಸತ್ತವರು. ಕೋಟಿ ಚೆನ್ನರು ಗೊತ್ತಿದೆ ನಿಮಗೆ, ಕಾಳಗದಲ್ಲಿ ಸತ್ತವರು. ಕೊರಗತನಿಯ ಒಂದು ಆಕಸ್ಮಿಕ ಘಟನೆ, ಒಂದು ದೇವಸ್ಥಾನದಲ್ಲಿ ನಾನು ನಿಂಬೆ ಅಥವಾ ಒಂದು ನಿಂಬೆಹಣ್ಣು ಕೊಯ್ಯುವುದಕ್ಕೆ ಅಂತ ಹತ್ತಿದವನು ದೈವದ ದೃಷ್ಟಿಗೆ, ಇದೆಲ್ಲ ತುಂಬ ತುಂಬ ಸಾಂಕೇತಿಕವಾಗಿ ತುಂಬ ಸಿಂಬಾಲಿಕ್ ಆದ ಕೆಲವು ವಿವರಗಳು. ನಾನು ಅದನ್ನು ಆಮೇಲೆ ಸ್ವಲ್ಪ ಪ್ರಸ್ತಾವ ಮಾಡ್ತೇನೆ. ನಾನೇನು ಹೇಳ್ತಾ ಇದ್ದೆ ಅಂದರೆ, ಅಸಹಜವೂ ಅಕಾಲಿಕವೂ ಆಗಿ ಮರಣ ಹೊಂದಿದ ಒಬ್ಬ ವ್ಯಕ್ತಿ, ಆತ ದೈವತ್ವದ ನೆಲೆಯನ್ನು ಪಡೀತಾನೆ. ಆ ದೈವತ್ವ ನೆಲೆಯನ್ನು ಪಡೆಯೋದಕ್ಕೆ ಮುಂಚೆ, ಇದು ಬಹಳ ಮುಖ್ಯ, ಮಾಯಕಗೊಳ್ಳುವುದುಂಟು. ಅವರು ಮಾಯಕ ಆಗೋದು ಅಂತಲೇ ಸಾಮಾನ್ಯ, ಬಹಳ ಮಾಯಕ, ಇನ್ವಿಸಿಬಲ್ ಆಗೋದು, ಕಣ್ಣಿಗೆ ಕಾಣದೇ ಇರುವುದು. ಹಾಗೆ ಇನ್ವಿಸಿಬಲ್ ಆದ ಒಬ್ಬ 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 ವ್ಯಕ್ತಿ, ಒಬ್ಬ ಯೋಧ, ಒಬ್ಬ ವೀರ, ಒಬ್ಬ ನಾಯಕ ಅಗೋಚರ ಜಗತ್ತಲ್ಲಿ ಇದ್ದುಕೊಂಡೇ, ಕಣ್ಣಿಗೆ ಕಾಣುವುದಿಲ್ಲ, ಆದರೆ ತನಗೆ ಯಾರು ಅನ್ಯಾಯ ಮಾಡಿದ್ದಾರೋ ಅವರ ವಿರುದ್ಧ ಹೋರಾಡಿ, ಅವರ ವಿರುದ್ಧ ಪ್ರತಿಭಟನೆ, ಪ್ರೊಟೆಸ್ಟ್ ಮಾಡಿ, ಅವರು ತನ್ನನ್ನು ಗುಡಿ ಕಟ್ಟಿ ಪೂಜಿಸುವ ಹಾಗೆ ಆತ ಮಾಡ್ತಾನೆ. ಆಗ ಅವನಿಗೆ ದೈವತ್ವದ ಪದವಿ, ಡಿವಿನಿಟಿ, ಒಂದು ದೈವತ್ವದ ಒಂದು ಹಂತ, ಒಂದು ಪದವಿ ಬರ್ತದೆ. ಇದೆಲ್ಲವನ್ನು ನಾವು ಅಸಹಜ, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ ವಿಧಾನಗಳುಂಟು. ಅಂದರೆ ನಾನು ಏನು ಇಲ್ಲಿ ಮುಖ್ಯ ನಿಮ್ಮ ಗಮನ ಸೆಳೆಯುವುದು ಏನು ಅಂತಂದರೆ, ಒಂದು ಪ್ರೊಟೆಸ್ಟ್ ಎಲಿಮೆಂಟು ಮನೆಯಲ್ಲಿ, ಒಂದು ಪ್ರತಿಭಟನೆಯ ಧ್ವನಿ ಉಂಟು. ಅನ್ಯಾಯದ ವಿರುದ್ಧ ಹೋರಾಡಿ
ಸೋತು ಗೆಲ್ಲುವ ಒಂದು ಕಥನ ಇದೆ. ಸೋಲ್ತಾನೆ, ಆದರೆ ಸೋತು ಮತ್ತೆ ಗೆಲ್ತಾನೆ. ಸೋತು ಗೆಲ್ಲುವ ಒಂದು ಕಥನ, ಒಂದು ನೆರೇಟಿವ್ ಅಂತ ಹೇಳ್ತೇವೆ, ಅದಿದೆ ಭೂತಾರಾಧನೆಯಲ್ಲಿ. ಹಾಗಾಗಿ ಭೂತಗಳು ಮತ್ತು ಭೂತಾರಾಧನೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಾಗ ಅವುಗಳು ಉಗಮಗೊಂಡ ಒಂದು ಕಥನ ಚರಿತ್ರೆ ಇದೆಯಲ್ಲ, ಅದನ್ನು ವಿಶೇಷವಾಗಿ ನಾವು ಗಮನಿಸಬೇಕು. ಅದು ಕಲ್ಕುಡ ಕಲವರ್ಟಿ ಇರ್ಬೋದು, ಕೊರಗತನಿ ಇರ್ಬೋದು, ಕೊಡ್ದಬ್ಬು ತನ್ನಿಮಾನಿಗೆ ಇರ್ಬೋದು, ಇವರೆಲ್ಲರೂ ಕೂಡ ಅನೇಕರು. ಇದು ಮತ್ತೆ ಹೇಳ್ತಾ ಇದ್ದೇನೆ, ಬೇರೆ ಬೇರೆ ಭೂತಗಳಿಗೆ ಬೇರೆ ಬೇರೆ ಕಥೆಗಳುಂಟು. ಇವರೆಲ್ಲರ ಬದುಕು ಹೋರಾಟದಿಂದ ಕೂಡಿರ್ತದೆ. ಇವರು ಎಲ್ಲರ ಹಾಗೆ ತಾಯಿಯ ಗರ್ಭದಿಂದ ಹುಟ್ಟುತ್ತಾರೆ. ತುಂಬ ಬಡತನ ಇರ್ತದೆ. ಯಾವುದೇ ಬಲ, ಪವರ್ ಅಥವಾ ಒಂದು ಇರುವುದಿಲ್ಲ, ಯಾವುದೇ ಬಲ ಅವರಲ್ಲಿ ಇರುವುದಿಲ್ಲ, ಜಾತಿ ಬಲ ಇಲ್ಲ. ಹಾಗೆ ಇದ್ದರೂ ಕೂಡ ಬಹಳ ದುರ್ಬಲ ಇದರಲ್ಲಿ ಹುಟ್ಟಿಕೊಂಡಿರ್ತಾರೆ. ಆದರೆ ಕೆಲವು ಮೌಲ್ಯಗಳು, ನಿಷ್ಠೆಗಳಿರ್ತವೆ ಅವರ ಹತ್ರ. ಅದು ದುಡಿಮೆಯ ನಿಷ್ಠೆ, ಪ್ರಾಮಾಣಿಕತೆಯ ನಿಷ್ಠೆ, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೆನ್ನುವ ನಿಷ್ಠೆ, ಅನ್ಯಾಯವನ್ನು ಪ್ರತಿಭಟಿಸುವ ಒಂದು ಮನೋಧರ್ಮ, ಇಂಥ ಅನೇಕ ಸಂಗತಿಗಳಿವೆ. ಅಂದರೆ ಒಂದು ಚಾರಿತ್ರಿಕ ಕಾಲಘಟ್ಟದ ನಮ್ಮ ಸಾಮಾಜಿಕ ಅನೇಕ ಸಂಗತಿಗಳನ್ನು ಈ ಭೂತಗಳು ಅಥವಾ ಈ ದೈವಗಳು ಬಿಂಬಿಸ್ತವೆ ಅಂತ ರಿಫ್ಲೆಕ್ಟ್ ಮಾಡ್ತವೆ. ಬಹಳ ಮುಖ್ಯವಾದ ಸಂಗತಿ. ಒಂದು ಕಲ್ಕುಡ ಕಲರುಟಿ ಆರಾಧನೆಯ ಹಿಂದಿರುವ ಸಂದೇಶ ಏನು? ಕೋಟಿ ಚೆನ್ನಯ ಆರಾಧನೆ ಹಿಂದಿರುವ ಸಂದೇಶ ಏನು? ಪಂಜುರ್ಲಿಯ ಆರಾಧನೆ ಹಿಂದಿರುವ ಸಂದೇಶ ಏನು? ಅದು ಏನನ್ನು ಹೇಳ್ತದೆ? ಇದು ಬಹಳ ಮುಖ್ಯ. ಈಗ ಪಂಜುರ್ಲಿ ಅದು ಹಂದಿಯ ಕತೆ, ಹೌದು, ಅಲ್ಲ ಅಂತ ನಾನು ಹಂದಿಯ ಕತೆ. ಅದು ಹಂದಿ ಘಟ್ಟದಿಂದ ಇಳಿದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ದೇವರ ಅನುಮತಿಯನ್ನು ಪಡೆದು ಆ ಹಂದಿ ಮರಿ, ಎರಡು ಅಣ್ಣ ತಂಗಿ ಹಂದಿ ಮರಿಗಳು ಗಂಡ ಹೆಂಡತಿಯರಾಗಿ ಹುಟ್ಟುವ ಕತೆ ಉಂಟದರಲ್ಲಿ. ಹೌದು, ಹಂದಿಯ ಕತೆ. ಆದರೆ ಅದು ಬರಿಯ ಹಂದಿಯ ಕತೆ ಅಲ್ಲ, ಅದು ಮನುಷ್ಯರ ಕಥೆಯನ್ನು ಹೇಳ್ತದೆ. ಅಲ್ಲಿ ಹಂದಿ, ಅಣ್ಣ ತಂಗಿ ಹಂದಿ ಗಂಡ ಹೆಂಡತಿಯರಾಗುವ ಒಂದು ಸಂಗತಿ ಇರ್ಬೋದು. ಈ ಸಗೋತ್ರ ಸಂಬಂಧಗಳು, ಒಂದು ನಿಷೇಧವಿದ್ದ ಒಂದು ಸಂಗತಿಯನ್ನು, ಅದನ್ನು ಇನ್ಸೆಸ್ಟರ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ ನಾವು, ಅದರ ಬಗ್ಗೆ ಅದು ಮಾತಾಡ್ತದೆ. ಅಣ್ಣ ತಂಗಿ ಮದುವೆ ಆದರೆ ಅದು ಅನಿಷ್ಟ ಏನೊಂದು ಗ್ರಹಿಕೆಯನ್ನು ಪಾಡ್ದನ ಹೇಳ್ತದೆ. ಅದು ಹಂದಿ, ಅದು ಮನುಷ್ಯರ ವಿಷಯ. ಅದು ಅದಕ್ಕಿಂತ ಮುಖ್ಯವಾಗಿ ಅವರು ಮದುವೆ ಆದ ನಂತರ ಹೆಣ್ಣು ಹಂದಿ ಗರ್ಭಿಣಿ ಆದ ಮೇಲೆ, ಆಮೇಲೆ ಅದು ಅವ್ವತ್ತು ಆಲು ಹಂದಿ ಹೆಣ್ಣಲ್ಲ, ಆಮೇಲೆ ಅವಳು ಅಂದರೆ ಅದೇನಾಗ್ತದೆ, ಕತೆ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ತಿರುಗುತ್ತದೆ. ಹಂದಿಗೆ ಬಹಳ ಬಹಳ ಅದ್ಧೂರಿಯಾಗಿ ಒಂದು ಬಯಕೆ ಸಮ್ಮಾನ ಸೀಮಂತ ಆಗ್ತದೆ. ಹಂದಿಗೆ ಎಂಥದ್ದು ಬಯಕೆ ಸಮ್ಮಾನ? ಹಂದಿ ಎಲ್ಲರೂ ಉಂಟ? ಹಂದಿ ಪ್ರಾಣಿ ಜಗತ್ತಿನಲ್ಲಿ ಸೀಮಂತ. ಆಗ ಇದು ಹಂದಿಯ ಸೀಮಂತ ಅಲ್ಲ, ಇದು ಮನುಷ್ಯರ ಕತೆ. ಇದು ಪ್ರಾಣಿ ವರ್ಗದಿಂದ ಆ ಕತೆ ಮನುಷ್ಯ ವರ್ಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದು ಗಮನಿಸಬೇಕು ನಾವು. ಮನುಷ್ಯ ವರ್ಗದ ಕಥೆಗಳನ್ನು ಹೇಳ್ತದೆ. ಕುಕ್ಕೆಗೆ ಬರ್ತದೆ, ಸುಬ್ರಹ್ಮಣ್ಯಕ್ಕೆ ಬರ್ತದೆ, ಹಂದಿಗಳು ಬರ್ತವೆ, ತೆಗೆದು ಅದಕ್ಕೆ ಅಲ್ಲಿ ಬರ್ತದೆ. ಆಗ ಅಲ್ಲಿ ಹೇಳ್ತಾರೆ, ಅದು ಅಲ್ಲಿ ಒಂದು ಔತಣಕೂಟ, ದೊಡ್ಡ ಒಂದು ಭೋಜನ ವ್ಯವಸ್ಥೆ ಇರ್ತದೆ. ಹಂದಿ ಮರಿಗಳು ಬಂದಲ್ಲಿ ಕೂತುಕೊಳ್ತವೆ. ಅದನ್ನು ಎಡದ ಕಿವಿಯಿಂದ ಹಿಡಿದು ತೆಗೆದಾಚೆ ಬಿಸಾಡ್ತಾರೆ. ಅವರಿಗೆ ಹೊರಗಿನ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಗಮನಿಸಿ, ವಲಸೆ ಬಂದ ಹಂದಿಗಳು ಕಾಡಿಂದ ಊರಿಗೆ ಬರ್ತವೆ. ವಲಸೆ ಬಂದಾಗ ಊರಿನ ಪ್ರವೇಶ ಅವರಿಗೆ ಬಹಳ ದುರ್ಗಮ ಆಗ್ತದೆ. ಪಂಕ್ತಿ ಎಲ್ಲರೊಟ್ಟಿಗೆ ಕೂತು ಊಟ ಮಾಡುವ ಹಾಗಿಲ್ಲ. ಆದರೆ ಅವಳು ಪ್ರತಿಭಟನೆ ಸಲ್ಲಿಸ್ತವೆ. ಅಂದರೆ ಮನುಷ್ಯರ ವಲಸೆಯ ಕಥೆಯನ್ನು ನಾನು ಅದರ ಅದರ ನಿರ್ಣಯದ ಬಗ್ಗೆ ಹೇಳೋದು, ಅದರ ಬಹಳ ಮುಖ್ಯಾಂಶದ ಬಗ್ಗೆ ಹೇಳೋದು. ಮನುಷ್ಯರ ವಲಸೆಯ ಕಾರಣದಿಂದ ಉಂಟಾಗುವ ಸಂಘರ್ಷ ನಡೆದ ಮೇಲೆ ಆಗುವ ಒಂದು ಸಮನ್ವಯ.
ಇದನ್ನು ಪಂಜುರ್ಲಿ ಪಾಡ್ದರ ಎಷ್ಟು ಚಂದ ಹೇಳ್ತದೆ. ಮನುಷ್ಯರ ವಲಸೆಯಿಂದಾಗುವ ಸಂಘರ್ಷ, ಕಾನ್ಫ್ಲಿಕ್ಟ್, ಅನಂತರದಲ್ಲಿ ಮತ್ತೆ ಸಮನ್ವಯ, ಮಾತುಕತೆಯಾಗಿ ಒಂದು ಒಪ್ಪಂದ, ಹಂದಿ ಕತೆ ಮುಂದುವರಿತದೆ. ಇದು ಒಂದಲ್ಲ, ನಾನು ಒಂದು ಸಂದರ್ಭದ ಅರ್ಥವನ್ನು ನಾನು ಮಾತ್ರ ಹೇಳ್ತಾ ಇರುವಂಥದ್ದು. ಅದರಲ್ಲಿ ಮನುಷ್ಯ ಕೌಟುಂಬಿಕ, ಲೈಂಗಿಕ ವಿಚಾರಗಳು ಬರ್ತವೆ, ಸಂಘರ್ಷ ವಿಚಾರ ಹೇಗೂ ಬರ್ತದೆ. ಪಾರ್ವತಿ ಒಂದು ಅನಾಥವಾದ ಮರಿಯನ್ನು ತಂದು ಸಾಕ್ತಾಳೆ, ಹಂದಿ ಮರಿಯನ್ನು ತನ್ನ ಮಗು ಹಾಗೆ ಸಾಕ್ತಾಳೆ, ಹಾಲು ಕೊಟ್ಟು ಸಾಕ್ತಾಳೆ. ಒಂದು ತಾಯಿಯಾದವಳು ಒಂದು ಮಗುವನ್ನು ಹೇಗೆ ಸಾಕಬಹುದು ಪಾರ್ವತಿ ನೋಡಿ ಕಲಿಬೇಕು ನಾವು, ಅಷ್ಟು ಚಂದ ಸಾಕ್ತಾಳೆ. ಆ ಮಗುವನ್ನು ಅಂದರೆ ಆ ಹಂದಿ ಮರಿಯನ್ನು ಈಶ್ವರ ಬೇಟೆಯಾಡ್ತಾ ಕೊಲ್ತಾನೆ. ಬೇಟೆ ಎನ್ನುವುದು ಗಂಡಸಿನ ಕ್ರೌರ್ಯ, ಅದು ಕೊಲ್ಲುವುದದು. ಹಾಗೆ ಕೊಲ್ಲುವಾಗ ಪಾರ್ವತಿಯ ತಾಯ್ತನ, ಒಂದು ತಾಯ್ತನದ ಹಂಬಲ, ತಾಯ್ತನದ ಪ್ರೀತಿ ಹೇಗೆ ಪ್ರಕಟವಾಗ್ತದೆ ಅಂತಂದರೆ ನೋಡಿ, ಅವಳು ಕೊನೆಗೆ ಹೇಳುವುದು ಇವನಿಗೆ ಮನುಜನ್ಮ ಕೊಡಿ ಅಂತಲ್ವ ಕೇಳೋದು. ಅದು ಕೃತಜ್ಞತೆಯ ಆ ತಾಯಿಯಲ್ಲಿರುವ ಒಂದು ತಾಯ್ತನದ ಪ್ರೀತಿ ಆ ಪಾಡ್ದನದಲ್ಲಿ. ಅಂದರೆ ನಾನು ಮತ್ತೆ ಏನು ಹೇಳ್ತಾ ಇದ್ದೆ ಅಂದರೆ, ಪಾಡ್ದನ ಬೇಡ, ಹೇಳಬೇಕಾಗಿಲ್ಲ, ಅದು ಬರುವುದಿಲ್ಲ ಅಂತ ಹೇಳುವುದು. ಬರಬೇಕು, ನಾನೆಲ್ಲ ಬರುವುದಿಲ್ಲ ಎನ್ನುವ ಕಾರಣಕ್ಕೆ ಅದು ಬೇಕಾಗಿಲ್ಲ ಅಂತ ಹೇಳುವುದಲ್ಲ. ಅದು ನಾವು ತಿಳ್ಕೊಳ್ಬೇಕಾದದ್ದು ಈ ಭೂತಗಳು ಮತ್ತು ಭೂತಾರಾಧನೆಯ ಹಿಂದಿರುವ ಸಂದೇಶ ಏನು, ಈ ಇಡೀ ಅದರ ಸ್ವರೂಪ ಏನು, ಭೂತದ ಪರಿಕಲ್ಪನೆ ಮತ್ತು ಅದರ ಆರಾಧನೆಯ ಸ್ವರೂಪವನ್ನು ನಾವು ನೋಡುವಾಗ ಒಂದಕ್ಕೊಂದು ಸಂಬಂಧ ಇಟ್ಟುಕೊಂಡು ನೋಡಬೇಕು. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.